यावद्वायुप्रवाहायति तावज्जीवजया आजया ವಿಷಯ ಈ ಶಿಬಿರದಲ್ಲಿ ಮೂರನೇ ವರ್ಷದ ಯಕ್ಷಗಾನ ಕಾರ್ಯಕ್ರಮವನ್ನು ಸ್ವಾಮಿ ಆರಂಭ ಮಾಡ್ತಾ ಇದ್ದಾರೆ. ಇವರ ಹಿಂದೆ ವಿಷಯ ಅನ್ನೋದು ನಮಗೆ ಮನಸ್ಸಿಗೆ ಗೊತ್ತಾಗಿದೆ. ಸಂಗುಹಂ ಸದಾ ಶರಣಮಹಂ ಪ್ರಪದ್ಯೆ ಹರ ಹರ ಮಹಾದೇವ ಸಂಪಾದಕ ಗೋವಿಂದ ಗೋವಿಂದ ಗೋವಿಂದ. ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತಸಂವತ್ಸರಂ ದೀರ್ಘಮಾಯುಃ यावद्राजति चन्द्रमाः यावद्वायुप्रवाहायति तावज्जीवजया आजया तमेव राजाधिपतिर्बभूव सङ्कीर्णनागाश्वतिर्नराणां सुमङ्गल्यम् गणाधिपतिभ्यां नमः। निटिलनेतन देवी सुतनये आगभूषण प्रियने
ಗೋಲ್ಡ್ಫಿಂಚ್ ಹೋಟೆಲಿನ ನಿರ್ದೇಶಕರಾದಂಥ ಶ್ರೀಯುತ ಪ್ರಸಾದ್ ಶೆಟ್ಟಿಯವರು ಹಾಗೂ ಅವರ ಸಹಧರ್ಮಿಣಿಯಾದ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಈಗ ಪ್ರಸಾದ್ ಶೆಟ್ಟಿ ದಂಪತಿಗಳು ದೀಪ ಪ್ರಜ್ವಲಿಸಿ 3ನೇ ವರ್ಷದ ಯಾನಾರಂಭಕ್ಕೆ ಶುಭ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಕಟೀಲು ತಾಯಿ ಭ್ರಮರಾಂಬೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಮಹಾಗಣಪತಿ ಸ್ವಾಮಿಯನ್ನು ಸ್ಮರಿಸಿ ಪಾವಂಜೆ ಯಕ್ಷಗಾನ ಮೇಳದ 3ನೇ ವರ್ಷದ ಯಾನಾರಂಭ ಬಹಳ ಉತ್ಸುಕತೆಯಲ್ಲಿ ನಾವೆಲ್ಲರೂ ಇದ್ದೆವು. ಕೋವಿಡ್ ಸಮಯದಲ್ಲಿ ಯಕ್ಷಗಾನ ಮೇಳವನ್ನು ಪ್ರಾರಂಭಿಸಿ ತಾಯಿ ಭ್ರಮರಾಂಬೆ ಹಾಗೂ ಸುಬ್ರಹ್ಮಣ್ಯೇಶ್ವರನ ಕೃಪೆಯಿಂದ ಯಾವುದೇ ಒಂದು ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ತಿರುಗಾಟವನ್ನು ಆರಂಭಿಸಿ ಮುಗಿಸಿ 3ನೇ ವರ್ಷದ ಯಾನಕ್ಕೆ ಇವತ್ತು ಸಿದ್ಧಗೊಳ್ತಾ ಇದೆ. ನಮಗೆ ಆಶ್ಚರ್ಯ ಆಗ್ತಾ ಇದೆ. ನಾವು ಯೋಚಿಸಿದಂಥ ವಿಚಾರಗಳೆಲ್ಲ ಇದಲ್ಲ, ಆದರೆ ಏನೋ ದೇವರ ದಯೆಯಿಂದ ನಡೆಯುತ್ತಾ ಹೋಗ್ತಾ ಇದೆ. ಅದು ದೇವಿಯ ಸಂಕಲ್ಪ, ಸುಬ್ರಹ್ಮಣ್ಯನ ಸಂಕಲ್ಪ. ನಾವೆಲ್ಲರೂ ನಿಮಿತ್ತ ಮಾತ್ರ ಅದಕ್ಕೆ. ಇಂತಹ ಬಂಧುಗಳು ತಾವುಗಳೆಲ್ಲರೂ ಸೇರಿ ಈ ಮೇಳವನ್ನು ಕ್ಷೇತ್ರವನ್ನು ಮುನ್ನಡೆಸ್ತಾ ಇದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂಬುದಾಗಿ ನಾನು ಬೇಡ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳಾದ ಡಾಕ್ಟರ್ ಯಾಜಿ ನಿರಂಜನ ಭಟ್ರ ಪಾದಕ್ಕೆ ವಂದಿಸಿ, ಆಡಳಿತ ಮುಕ್ತೇಶ್ವರಾದ ಶಶೀಂದ್ರ ಕುಮಾರ್ ಅವರಿಗೂ ವಂದಿಸಿ, ನಮ್ಮ ಇವತ್ತಿನ ವಿಶೇಷ ಆಹ್ವಾನಿತರು ನಮ್ಮವರೇ ಆದರೂ ಕೂಡ ಪಾವಂಜೆ ಮೇಳ ಆರಂಭವಾಗುವಾಗ ಪ್ರಪ್ರಥಮವಾಗಿ ಪಾವಂಜೆ ಮೇಳಕ್ಕೆ ಬಂದು ಕೊಡುಗೆಯಾಗಿ, ಬಹಳ ದೊಡ್ಡ ಕೊಡುಗೆಯಾಗಿ ಬೆಳ್ಳಿಯ ತುಟಿಲನ್ನು ಅರ್ಪಿಸಿದಂತಹ ನಮ್ಮ ಬಾಲಣ್ಣ ದಂಪತಿಗಳು, ಪ್ರಕಾಶ್ ಅಣ್ಣನ ಇಡೀ ಕುಟುಂಬ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಅದನ್ನು ಹೇಳಲಿಕ್ಕೆ. ಬಹಳ ಉತ್ಸುಕದಿಂದ 3 ವರ್ಷ ಕೂಡ ನಮ್ಮ ಜೊತೆ ಇದ್ದುಕೊಂಡು ಇವತ್ತು ಕೂಡ ಇಲ್ಲಿ ದೀಪ ಬೆಳಗಿಸಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಸ್ವಾಗತವನ್ನು ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಯಕ್ಷಗಾನ ಮೇಳ ನಡೆಯುತ್ತಾ ಇದೆ. ನಿಮ್ಮ ಪ್ರೀತಿಯ ಕೂಸು. ಈ ವರ್ಷದ ನಮ್ಮ ನೂತನ ಪ್ರಸಂಗ ನಾಗ ಸಂಜೀವನ, ಪ್ರೊಫೆಸರ್ ಪವನ್ ಕಿರಣಕೆರೆ ವಿರಚಿತ. ಕಳೆದ ವರ್ಷ ನಿಮ್ಗೆ ಗೊತ್ತಿರಬಹುದು ಎಷ್ಟು ವಿಜೃಂಭಣೆಯಿಂದ ನಡೆದಿದೆ ಎಂಬುದಾಗಿ. ನಾನು ಯಾರದ್ದಾದ್ರೂ ಹೆಸರು ಬಿಟ್ಟು ಹೋಯ್ತು ಅಂತ ಕೇಳಿದೆ. ನಾನು ಉದ್ದೇಶಪೂರ್ವಕವಾಗಿ ಒಬ್ಬರ ಹೆಸರನ್ನು ನಾನು ಬಿಟ್ಟಿದ್ದೇನೆ, ನಿಮ್ಗೆ ಗೊತ್ತಿರಲಿಕ್ಕೂ ಸಾಕು. ಯಾಕೆಂತ ಹೇಳಿದ್ರೆ ಅದನ್ನು ಮತ್ತೆ ಹೇಳಬೇಕು ಅಂತ. ಧರ್ಮಸಿಂಹಾಸನ ಪ್ರೊಫೆಸರ್ ಪವನ್ ಕಿರಣಕೆರೆ ಅವರ ಪ್ರಸಂಗ ಯಾವ ರೀತಿ ವಿಜೃಂಭಿಸಿದೆ ಎಂಬುದಾಗಿ ನಿಮ್ಗೆ ಗೊತ್ತು. ಈ ಸಲ ನಾಗ ಸಂಜೀವನ ಎಂಬ ಹೊಸ ಪ್ರಸಂಗವನ್ನು ಕೊಟ್ಟಿದ್ದಾರೆ. ಮಾರ್ಕಾಂಡೇಯ ಪುರಾಣದಲ್ಲಿ ಬರುವಂತಹ ಕತೆ ಕೇವಲ ನಮ್ಮ ಊರಲ್ಲಿ ಮಾತ್ರ ವಿಜೃಂಭಿಸಿದ್ದಲ್ಲ, ಅದು ಮುಂಬೈಯಲ್ಲಿ ಕೂಡ ವಿಜೃಂಭಿಸಿದೆ. ಪ್ರತಿಯೊಬ್ಬರು ಕೇಳಿದ್ದ ಅದನ್ನು. ಆದರೆ ನಮ್ಮ ಮುಂಬಯಿಯ ತಿರುಗಾಟದಲ್ಲಿ ಊರಿಗೆ ಯಾವ ರೀತಿಯೂ ಕಡಿಮೆ ಇಲ್ಲ ಎಂಬುದಾಗಿ ಯಕ್ಷಗಾನವನ್ನು ಮಾಡಿ ತೋರಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ನಮ್ಮ ಸಚ್ಚಿದಾನಂದ ಶೆಟ್ಟರು, ಮುಂಡಲಾಯಿ ಗೊತ್ತು. ಮೀರಾ ರೋಡ್ನಲ್ಲಿ ತಾವುಗಳು ಲೈವಲ್ಲಿ ನೋಡಿರ್ಬೋದು. ಈ ಸಲ ಮುಂಬಯಿಯ ತಿರುಗಾಟ ನಮ್ಮದು ಹೇಗಾಯಿತು ಅಂತ. ಸುಮಾರು 5,000ಕ್ಕಿಂತ ಹೆಚ್ಚು ಪ್ರೇಕ್ಷಕರನ್ನು ಸೇರಿಸಿ ಅಲ್ಲಿ ವಿಜೃಂಭಣೆಯಲ್ಲಿ ದೇವಿಯ ಸೇವೆಯನ್ನು ಅವರು ಮಾಡಿದ್ದಾರೆ. ಅದರ ಜೊತೆಗೆ ಅನೇಕರು ದಾನಿಗಳು ಇವತ್ತು ಬೆಳ್ಳಿಯ ಒಂದು ಕಿರೀಟವನ್ನು, ಬಿರುವೇರು ಕುಡ್ಲದ ಪರವಾಗಿ ಒಂದು ದೇವೇಂದ್ರನ ಬೆಳ್ಳಿಯ ಕಿರೀಟವನ್ನು ಅವರು ಅರ್ಪಿಸಿದ್ದಾರೆ. ಶಂಖವನ್ನು ನಮ್ಮ ದಿವಾಕರ್ ಅವನು ಈಗ ತಾನೇ ಹೇಳಿದೆ. ಅದಲ್ಲದೆ ಮತ್ತೊಬ್ಬರು ದಾನಿ ರಾಮ್ ಪ್ರಸಾದ್ ಅವರೊಂದು ಬೆಳ್ಳಿಯ ಬಿಲ್ಲನ್ನು ನಮಗೆ ಅರ್ಪಿಸಿದ್ದಾರೆ. ಮತ್ತು ಅನೇಕರು ಬೇರೆ ಬೇರೆ ಬೆಳ್ಳಿಯ ಕೊಡುಗೆಗಳನ್ನು ನಮಗೆ ಕೊಟ್ಟವರಿದ್ದಾರೆ. ಮೊನ್ನೆ ತಾನೇ ಶ್ರೀದೇವಿಗೆ ನಮ್ಮ ಪಾವಂಜೆ ಮೇಳದಲ್ಲಿ ಅತಿ ಹೆಚ್ಚು ಆಗುವಂಥ ಪ್ರಸಂಗ ಯಾವುದಂತ ಕೇಳಿದರೆ ಪಾವಂಜೆ ಮೇಳ ಮಾತ್ರ ಅಲ್ಲ, ನೀವು ಇಡೀ ತೆಂಗು ಬಡಗುತಿಟ್ಟಿನ ಯಾವ ಮೇಳವನ್ನು ಹೋಲಿಕೆ ಮಾಡಿದರೂ ಕೂಡ ಅತಿ ಹೆಚ್ಚು ದೇವಿ ಮಹಾತ್ಮೆ ಆದಂತಹ ಮೇಳ ಪಾವಂಜೆ ಮೇಳ ಅಂತ ಹೇಳಿಕೆ ನಾನು ಹೆಮ್ಮೆ ಪಡ್ತೇನೆ. ಅದು ದೇವಿಯ ಅನುಗ್ರಹ ಅಂತ ಪ್ರತಿಯೊಬ್ಬರು ಕೇಳುವುದು ದೇವಿ ಮಹಾತ್ಮೆ ಅಂತ. ಅಂತಹ ದೇವಿಗೆ ಈ ಸಲ ಸ್ವರ್ಣದ ಕಿರೀಟವನ್ನು ಕೊಟ್ಟಂತಹ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರನ್ನು ಕೂಡ ನಾನು ಈ ಮೂಲಕ ಸ್ಮರಣೆ ಮಾಡ್ತೇನೆ. ಎಲ್ಲ ಗಣ್ಯಾತಿ ಗಣ್ಯರು, ದಾನಿಗಳು, ನಿಮ್ಮೆಲ್ಲರ ನೆರವಿನಿಂದ, ನಿಮ್ಮ ಆಶೀರ್ವಾದದಿಂದ ಈ ಪಾವಂಜೆ ಮೇಳ ಮುನ್ನಡೀತಾ ಇದೆ. ಇನ್ನಷ್ಟು ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಎಲ್ಲ ಪಾವಂಜೆ ಮೇಳದ ಸೇವಾರ್ಥಿಗಳಿಗೆ, ಇದಕ್ಕಿಂತ ಮೊದಲು ಸೇವೆ ಮಾಡಿದವರಿಗೂ, ಇನ್ನು ಈ ವರ್ಷ ಬುಕ್ ಮಾಡಿದ ಎಲ್ಲರಿಗೂ ನಾನು ಈ ಮೂಲಕ ನಿಮಗೆ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೋರುತ್ತಾ ನಾಳೆಯಿಂದ ನಮ್ಮ ತಿರುಗಾಟ ಮುಂದುವರಿಯುತ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೆ ವಂದಿಸ್ತಾ 2 ಮಾತನ್ನು ಮುಗಿಸ್ತೇನೆ. ನಮಗೆ ಬಂಗಾರದ ಮೂರ್ತಿಯನ್ನು
ಕೊಟ್ಟಂತಹ ನಮ್ಮ ಬಹಳ ಆತ್ಮೀಯರು, ನಮ್ಮ ಮನೆಯವರು, ನಮ್ಮ ಬರೋಡ ಶಶಿಯಣ್ಣ ಅವರ ಬಗ್ಗೆ ಹೇಳಿದರೆ ನಾನು ತಪ್ಪಾದಿತ್ತು. ಈ ಸಲ ನಾಡಿದ್ದು 19ನೇ ತಾರೀಕು ಬೆಳ್ತಂಗಡಿಯಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಒಂದು ಯಕ್ಷಗಾನ ಶ್ರೀದೇವಿ ಮಹಾತ್ಮೆ ಇದೆ. ಅದರ ಒಂದು ಬೇರೆಯೇ ಕಲ್ಪನೆಯಲ್ಲಿ ಅವರು ತೊಡಗಿದ್ದಾರೆ. ಮೊನ್ನೆಯಿಂದ ಕಾಲ್ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡಬೇಕು ನಾನು ಅಂತ. ಅಂದರೆ ಯಾವ ಒಂದು ಕಲ್ಪನೆಯಲ್ಲಿ ಅವರು ಇದ್ದಾರೆ ಎಂಬುದಕ್ಕೆ ಒಂದು ಸಾಕ್ಷಿ. ಅಂತ ಶಶಿಯನ್ನ ಹಾಗೂ ಪ್ರಮೀಳಕ್ಕ, ಆ ಇಬ್ಬರ ದಂಪತಿಗಳನ್ನು ಕೂಡ ನಾನು ಈ ಮೂಲಕ ನೆನಪು ಮಾಡಿಕೊಳ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಗಜಮುಖದ ಬಗೆ ಗಣಪಗಿ ब्रह्मलोके सुपरान्तकाले परामृता परिमुच्यन्ति सर्वे धरणं विभावं परमेश्वभूतं यत्पुण्डरीकं पुरमद्य सर्गस्थं सत्राविदर्हं गगनं विशोकं तस्मिन् यदत्ततुलवासव्यं यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिरेनस्य परस्वमहेश्वरः वर्षदुपर्जन्यः पृथिवी सस्यजालिनी देशोऽयं क्षोभरहितः सज्जना सन्तु निर्भयाः अपुत्रः पुत्रिणः सन्तो पौत्रिणः अधना सदना सन्तो जीवन्तु शरदां शतम् एकवक्त्रं दिनेत्रं च जटामुकुटधैवतं श्वेतार्कपुष्पमालं च हेमरत्नकिरीटिनं चतुर्भुजं वज्रशक्तिकुक्कुटाभेदारिणं दिव्यगन्धालिप्ताङ्गं शुक्लयज्ञोपवीतिनं
शिवशक्तिं ज्ञानयोगं ज्ञानशक्तिस्वरूपिणं भक्तानां वरदं देवं कार्तिकेयमुपास्महे। शक्ति सांग सायुध सवाहन सपरिवाराय शरवण भवाय श्री ज्ञान शक्ति सुब्रह्मण्य स्वामिने नमः। वेदोक्तमंगल निराजनं समर्पयामि। सिंदूरारुण बिंदु कांतिवदनं केयूरहारादिभिः दिव्यैराभरणैर्भूषणं स्वर्गासौख्यप्रदम् अम्भोजावैशक्तियुक्तधरं दिव्याङ्गरागोज्ज्वलं सुब्रह्मण्यमुपास्महे। प्रणमताम् इष्टार्थसिद्धिप्रदम्। श्री ज्ञान शक्ति सुब्रह्मण्य देवर पादारविंदस्य गोविंदानि गोविंदा। गणपति देवर पादारविंदस्य गोविंदानि गोविंदा। हरिंगेश्वर देवर पादारविंदस्य गोविंदानि गोविंदा। स्वामी पादारविंदस्य गोविंदानि गोविंदा। दैव देवತೆಗಳ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಗೋವಿಂದ. शक्तिहस्तौ विरूपाक्षौ शिखिवाहौ षडाननौ दारुणौ रिपुरगग्नौ भावये कुक्कुटध्वजौ स्कन्दौ षण्मुखौ देवौ शिवदेजौ चतुर्भुजौ कुमारौ स्वामिनाथौ तं कार्तिकेयौ नमाम्यहम् तं कार्तिकेयौ नमाम्यहम् आरुमगध कुमारगे मगध कुमारगे चल्व धीर गंभीर आरतीय तीरे आरु मगध कुमारगे वरद सलिगे मयूरवरूढगे गुरुवर्य श्री कार्तिकेयनिगे ನರರಚಿತೋರಗರೆಯ ತಣಿಸಿ ನಿತ್ಯ ಕರೆಯ ಕಾಯುವ ಧರ್ಮಾಧ್ಯಕ್ಷನಿಗೆ ಆ
ಆರು ಮೊಗದ ಕುಮಾರಾಗಿ ನೆನೆಯಿರೋ ಜನರೆಲ್ಲ ಶರವಣನ ಪಾವನ ಪಾವಲ್ ಜಯಪುರವರನಾಯ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ಜನ ಭಾವ ವಿಷಾರಿಸನಾತನನಾಯ ಕಾವಕಲಾಪದಿ ಚಿನ್ಮಯನ ಸಂಜೀವ ಶರಣಪತಿ ಶುಭಕರನ ಸಂಜೀವ ಶರಣಪತಿ ಶುಭಕರನಾಯ ರುದ್ರಕುಮಾರ ಮಹೇಶ್ವರನ ರುದ್ರಕುಮಾರ ಮಹೇಶ್ವರನ ರುದ್ರಕುಮಾರ ಮಹೇಶ್ವರನ ಸೌಭದ್ರ ಬಲಾಢ್ಯ ಪರೇಶ್ವರನಾಯ ಕ್ಷುದ್ರಮನ ಶ್ರಿತ ಫಣಿಹರನ ಘನಾದ್ರಿಸುತಾತ್ಮಜ ಸುಖಕರನ ಘನಾದ್ರಿಸುತಾತ್ಮಜ ಸುಖಕರನಾಯ ದಿನ ದಿನ್ನತೈ ತೊಂದನ ದಿನ್ನತೈ ದಿನ ದಿನ್ನತೈ 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 ದಿನ ತಗದಿಮಿ ತಗಡ ತಗದಿಮಿ ತಗಡ ದಿನ್ನತೈ ತೊಂ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿನ್ನತೈ ದಿನ ದಿನ್ನತೈ ತಂ ದನ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನದ 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 ದಿನ ತೈ ದದ್ದ ಶರಣಂಬೆ ಶರಣಂಬೆ ಶ್ರೀ ಸುಬ್ರಹ್ಮಣ್ಯ
ಶರಣದೆ ಶ್ರೀ ಸುಬ್ರಹ್ಮಣ್ಯ ಕರುಣಾಸಾಗರ ದೇವ ಗುರು ವಿಶ್ವಮಾನ್ಯ ಶರಣು ಮಯೂರ ವಹನ ದೇವ ದೇವ ಚರಣಕ್ಕೆ ಮಣಿವೆವು ಕಳೆವೆಮ್ಮ ನೋವ ಶರಣಲ್ವೆ ಶರಣಲ್ವೆ ಶ್ರೀ ಸುಬ್ರಹ್ಮಣ್ಯ ದೇವ ಮನೋನಾಗ ಮಥನ ಗಂಭೀರ ದೇವ ಮನೋನಾಗ ಮಥನ ಗಂಭೀರ ಜೀವ ಚೈತನ್ಯ ಸುಜ್ಞಾನ ಸರ್ಕಾರ ದೇವ ಮನೋನಾಗ ಮದನ ಗಂಭೀರ ಜೀವ ಚೈತನ್ಯ ಸುಜ್ಞಾನ ಸಕಾರ ಶ್ರಾವಣ ಸುಖ ಚರಿತಾಂಬುಧಿ ಸಾರ ಕೋವಿದ ವಿಶ್ವಾದಿ ಮೂಲ ಕುಮಾರ ಶ್ರಾವಣ ಸುಖ ಚರಿತಾಂಬುಧಿ ಸಾರ ಕೋವಿದ ವಿಶ್ವಾದಿ ಮೂಲ ಕುಮಾರ ಸಿದ್ಧಿ ವಿನಾಯಕ ಸೋದರ ದೇವ ಸಿದ್ಧಿ ವಿನಾಯಕ ಸೋದರ ದೇವ ಬುದ್ಧಿಯ ನಿರ್ಮ ಪೊರೆ ಭಕ್ತ ಭಾವ ಸಿದ್ಧಿ ವಿನಾಯಕ ಸೋದರ ದೇವ ಬುದ್ಧಿಯ ನಿತ್ಯಮ ಪೊರೆ ಭಕ್ತ ಭಾವ ಶುದ್ಧ ಮನಸ ನೀಡು ಜಗವಲ್ಲೂ ಮೆರೆಸುವ ವಿದ್ಯಾಬಲವ ನೀಡಿ ನಮ್ಮನ್ನು ಹರಸು ದಿಂತನ 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 ದಿನ್ನತೈ ತುಂತನ 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 ದಿನ್ನತೈ ದಿಂದನ ದಿಲ್ಲತೈ ತೊಂದನ ದಿಲ್ಲತೈ ತೈ ದಿಲ್ಲದೈ ತೈ ದಿಲ್ಲದೈ ತೈ ದಿನದ ದಿನದೈ ದಿನದ ದಿನದೈ ತದ್ದ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ಕಾಲಾತ್ಮನೆ ಕರುಣಾಳು ಕಮಲ ಮುಖ ಕಾಲಾತ್ಮನೆ ಕರುಣಾಳು ಕಮಲ ಮುಖ ನೀಲ ಪುರುಷ ವಿಶಾಲ ದಯಾನಿಧ ಪಾಲಿಸು ಷಡ್ವದನ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ಇಂಧನ ದಿನ್ನತೈ ತುಂಧನ ದಿನ್ನತೈ ಇಂಧನ ದಿನ್ನತೈ ದಿಲ್ಲತೈ ದಿಲ್ಲತೈ ದಿಂತ ಗಿಡ ತೆಗೆದಿಮಿ ತೆಗೆದ ತೆಗೆದಿಮಿ ತೆಗೆದಿನ್ನ
ತೈತದೈ ತುಂ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿನ್ನ ತೈತದೈ ದಿಂದನ ದಿನ್ನ ತೈ ತೊಂದನ ದಿನ್ನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನದ ದಿನ ತೈ ದಿನದ ದಿನ ತೈ ತದ್ದ ಕಿಡದಗ ತೈ ಕಿತ್ತಿ ತೈ ತಾ ಕಿಡದಗ ತತ್ತರಿ ತತ್ತ ತತ್ತೋ ಗಿಡದಗ ತರಿ ಗಿಡದಾಗ ಅರುದಿನ ಮರುಮಗ ವಿನಾಯಕ ಎಲಗಿಡ ಅರಳಿಯ ದೇವರ ಗಣಪತಿ ಜಯ ಜಯ ಜಕ್ಕಿಟ ಮುದರಿಗಿನ ದಿನ್ನಂ ತರ್ರಿಕ್ಕು ದಿರ್ರಿಕ್ಕು ತಕ್ಕು ದಿಕ್ಕು ದಿತ್ತಳಾಂಗು ದದಿಗಿನ ತೂ ಓ ದೇವರ ದೇವರ ದೇವ ದೇವನಲ್ಲವೇ ಗಜಮುಖ ಧಾತ ತ್ರಿಜಗನ್ನಮಿತ ಸುಜನರ ಧಾತ ಕೀರ್ತಿ ವಿಖ್ಯಾತ ಒಂದೇ ಜಗ್ಗರ ಗಂಧ ಗಣೇಶ